ಹೈಕೋರ್ಟ್ ಆದೇಶದ ಬಳಿಕವೂ ಕಾಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 9 ಮಂದಿ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿಕೊಂಡು ಆಗಮಿಸಿದ್ದು, ಪ್ರಾಂಶುಪಾಲರು ಹಿಜಾಬ್ ಸಹಿತವಾಗಿ ತರಗತಿ ಪ್ರವೇಶಿಸಲು ಅವಕಾಶವಿಲ್ಲ ಎಂದು ತಿಳಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಕಾಲೇಜಿನಿಂದ ವಾಪಸ್ಸಾದ ಘಟನೆ ನಡೆದಿದೆ. ಕಾಲೇಜಿನಲ್ಲಿ 14 ಮಂದಿ ಹಿಜಾಬ್ ಧರಿಸುವ ವಿದ್ಯಾರ್ಥಿನಿಯರಿದ್ದು, ಇವರ ಪೈಕಿ 3 ಕಾಲೇಜಿಗೆ ಬಂದಿಲ್ಲ. ಬಂದವರಲ್ಲಿ 2 ಮಂದಿ ಹಿಜಾಬ್ ತೆಗೆದು ತರಗತಿಗೆ ಹಾಜರಾಗಿದ್ದು, 9 ಮಂದಿ ಹಿಜಾಬ್ ತೆಗೆಯಲು ನಿರಾಕರಿಸಿ ತರಗತಿ ಬಹಿಷ್ಕರಿಸಿ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅನಿಲ್ ಕುಮಾರ್ ಅವರು, ಹಿಜಾಬ್ ಧರಿಸಿಕೊಂಡು ಬಂದ ವಿದ್ಯಾರ್ಥಿನಿಯರನ್ನ ಮನವೊಲಿಸಲು ಪ್ರಯತ್ನಿಸಲಾಯಿತಾದರೂ ಯಾವುದಕ್ಕೂ ಒಪ್ಪದ ಕಾರಣ ಅವರಿಗೆ ತರಗತಿ ಪ್ರವೇಶಕ್ಕೆ ಅವಕಾಶ ನಿರಾಕರಿಸಲಾಗಿದೆ ಎಂದು ಹೇಳಿದರು. ನಾವು ಫಸ್ಟ್ ಬೆಲ್ ಕೊಡ್ತೇವೆ. ಸೆಕೆಂಡ್ ಬೆಲ್ ಎಕ್ಸಾಮ್ ಸ್ಟಾರ್ಟ್ ಆಗುವಂಥದ್ದು 10 ಗಂಟೆಗೆ. 10 ಗಂಟೆಗೆ ಆಗುವಾಗ ನಮ್ಮಲ್ಲಿ 13 ಮಂದಿ ಸ್ಟೂಡೆಂಟ್ಸು ರೆಡಿಯಾಗಿದ್ದರು. ಕೆಲವರು 4 ಮಂದಿ ಸ್ಟೂಡೆಂಟ್ಸು ರೆಗ್ಯುಲರ್ ಆಗಿ ಕಾಲೇಜಿಗೆ ಬರ್ತಾ ಇರೋರು ಹಿಜಾಬ್ ತೆಗೆದು. ಅವರು ಇವತ್ತು ಕೂಡ ಹಿಜಾಬ್ ತೆಗೆದು ಎಕ್ಸಾಮಿಗೆ ಹೋಗಿದ್ದಾರೆ. ಬಟ್ 9 ಮಂದಿ ಸ್ಟೂಡೆಂಟ್ಸು ಇವತ್ತು ಹಿಜಾಬ್ ತೆಗೀಲಿಕ್ಕೆ ಇಷ್ಟ ಇಲ್ಲ, ತೆಗೆಯುವುದಿಲ್ಲ. ಕಾರಣ ಹೈಕೋರ್ಟ್ ಜಡ್ಜ್ಮೆಂಟ್ ಅದು PUC ವಿದ್ಯಾರ್ಥಿಗಳಿಗೆ ಬಂದದ್ದು, ಡಿಗ್ರಿಯಲ್ಲಿ ಹೇಳಲಿಲ್ಲ ಅಂತ ಹೇಳಿದರು. ನಾನು ಹೇಳಿದೆ, ಈ ಆರ್ಗ್ಯುಮೆಂಟ್ ಮಾಡುವಂಥದ್ದು ಲಾಯರ್ಸ್ ಮಾಡ್ತಾರೆ ಬಿಟ್ಟರೆ ನಮಗೆ ಹೈಕೋರ್ಟ್ ಡಿಸಿಷನ್ಗೆ ನಾವೆಲ್ಲರೂ ಕೂಡ ಬೈಂಡಿಂಗ್ ಆಗಿರಬೇಕು. ಅಲ್ಲಿ PUC ಮತ್ತು ಡಿಗ್ರಿ ಎನ್ನುವಂಥ ಡಿಫರೆನ್ಷಿಯೇಟ್ ಇಲ್ಲ, ನೀವು ಕೂಡ ಅದಕ್ಕೆ ಬೈಂಡಿಂಗ್ ಇರಬೇಕು ಅಂತ ಹೇಳಿದೆ. ಸರಿ ಆಯ್ತು ಅಂತ ಅಂದ್ಕೊಂಡು ಕೊನೆಗೆ ನಾವು ಇವತ್ತು ಓದಲಿಲ್ಲ, ಹಾಗಾಗಿ ನಮಗೇನು ಬರೀಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನಾಳೆ ಎಕ್ಸಾಮಿಗೆ ನಾವು ಹಿಜಾಬ್ ತೆಗೆದು ಬರ್ತೇವೆ ಸರ್. ಇವತ್ತು 2 ಗಂಟೆ ಓದದೆ ಕ್ಲಾಸಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಸರ್, ಮನೆಗೆ ಹೋಗ್ಬೋದು ಕೇಳಿದೆ. ನಿಮ್ಮ ಇಷ್ಟ, ನೀವು ಹೋಗ್ಬೋದು. ಆದರೆ ಹಿಜಾಬ್ ಹಾಕಿಕೊಂಡು ನೀವು ಒಳಗಡೆ ಯಾವುದೇ ಕಾರಣಕ್ಕೂ ಎಂಟ್ರಿ ಇಲ್ಲ, ಅದು ಪರ್ಮಿಷನ್ ಇಲ್ಲ. ನೀವು ಸುಮ್ಮನೆ ತೆಕ್ಕೊಂಡು 2 ಗಂಟೆ ಕ್ಲಾಸಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಾದರೂ ಕೂಡ ನನ್ನದು ಪರ್ಮಿಷನ್ ಇದೆ. ಯಾಕಂದರೆ ಅದು ನಿಮ್ಮ ಆಯ್ಕೆಯ ಪ್ರಶ್ನೆ, ನಾನು ಅದಕ್ಕೇನು ಕಂಪೇರ್ ಮಾಡೋದಿಲ್ಲ. ಇವತ್ತೇನು ಓದಲಿಲ್ಲ, ನಾಳೆಗೆ ಬರೀತೇವೆ, ಹಿಜಾಬ್ ತೆಗೆದೇ ಬರ್ತೇವೆ ಅಂತಂದರೆ ಓಕೆ, ಇದಕ್ಕೆ ನನ್ನ ಪರ್ಮಿಷನ್ ಇದೆ, ನಾಳೆಗೆ ಎಕ್ಸಾಮಿಗೆ ಬನ್ನಿ ಅಂತ ಹೇಳಿ. ವಿದ್ಯಾರ್ಥಿನಿಯರಾದ ರಿಜಾನಾ ಮತ್ತು ಶಹನಾಜ್ ಅವರು ಮಾತನಾಡಿ, ಹಿಜಾಬ್ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಪರೀಕ್ಷೆಯೂ ಬೇಕು, ಹಿಜಾಬ್ ಕೂಡ ಬೇಕು. ಹಿಜಾಬ್ ಬಗ್ಗೆ ಹಿಂದಿನಿಂದ ಇರದ ಸಮಸ್ಯೆ ಈಗ ಕಾಣಿಸಿಕೊಂಡಿರುವುದು ಬೇಸರ ಮೂಡಿಸಿದ. ಪ್ರಾಂಶುಪಾಲರು ನಮಗೆ ನ್ಯಾಯ ದೊರಕಿಸಿಕೊಡುತ್ತಾರೆ ಎಂಬ ನಿರೀಕ್ಷೆಯಲ್ಲಿದ್ದೇವೆ ಎಂದು ಹೇಳಿದರು. ತೆಗೆದು ಹೋಗ್ಬೇಕಂತ ಪ್ರಿನ್ಸಿಪಾಲ್ ಹೇಳಿದರು. ನಾವು ಅದಕ್ಕೆ ಅಲೌಡ್ ಮಾಡೋದಿಲ್ಲ. ಎಕ್ಸಾಮ್ ಕೂಡ ನಾವು ಕೂತ್ಕೊಳ್ಳೋದಿಲ್ಲ. ವಿದೌಟ್ ಹಿಜಾಬ್ ನಾವು ಹೋಗೋದೇ ಇಲ್ಲ ಕ್ಲಾಸಿಗೆ ಅಷ್ಟೇ. ಆದರೆ ಪ್ರಿನ್ಸಿಪಾಲ್ ಹೋಗ್ಲಿಕ್ಕೆ ಮುಂಚೆಯಿಂದ ಇಲ್ಲಿಗೆ ರೂಲ್ಸ್ ಇರಲಿಲ್ಲ. ಹಾಗೆ ನಾವು ಹಿಜಾಬ್ ಹಾಕ್ಕೊಂತಾನೆ ಇದ್ವಿ. ಈಗ ಸಡನ್ ಉಡುಪಿಯಿಂದ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ನಮಗೆ ಎಕ್ಸಾಮ್ಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ನಾವು ಏನಾದರೂ ತೆಗೆಯುವುದಿಲ್ಲ ಅಷ್ಟೇ. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874